ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಹಾಗೆಯೇ ಕೆಟಿ ಸ್ಪೆಷಾಲಿಟಿ. ಸೊ ಇವತ್ತು ನಮಗೆ ರುಚಿವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ದಿವ್ಯಾ ಶೆಟ್ಟಿಯವರು. ಯಾವಾಗಲೂ ಏನಾದರೂ ಇನೋವೇಟಿವ್ ರೆಸಿಪೀಸನ್ನು ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಇವತ್ತು ಯಾವ ಇನೋವೇಟಿವ್ ರೆಸಿಪಿ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸೊ ಮೇಡಮ್, ನಮ್ಗೆ ಇವತ್ತು ಯಾವ ಇನೋವೇಟಿವ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಇವತ್ತಂದರೆ 2 ಟೈಪ್ದ ರೆಸಿಪೀಸ್ ನಾನು ಪ್ಯೂರ್ ವೆಜ್, ಯಾಕಂದರೆ ಈಗ ಕಾರ್ತಿಕ ಮಾಸ ಬರ್ತಾ ಇದೆ, ಸ್ವಲ್ಪ ನಾನ್ ವೆಜ್ ಎಲ್ಲ ಕಮ್ಮಿ. ಈ ನಮ್ಮ ದಿನನಿತ್ಯ ನಾನ್ ವೆಜ್ ತಿನ್ನೋರಿಗೆ ಸ್ವಲ್ಪ ವೆಜ್ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾನ್ ವೆಜ್ದ ಟೇಸ್ಟನ್ನು ವೆಜ್ಜಲ್ಲಿ ಮಾಡಿ ತೋರಿಸೋಣ ಅಂತ ಹೇಳಿ ಇವತ್ತೊಂದು ಹೊಸ ಟೈಪಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಓ ವಾವ್, ಸೂಪರ್. ಅಂದರೆ ನಾಲಿಗೆಗೆ ಏನಾದರೂ ಉಪ್ಪು ಹುಳಿ ಖಾರ ಖಡಕ್ಕಾಗಿರ್ಬೇಕು. ಎಸ್ಪೆಷಲಿ ನಾನ್ ವೆಜ್ ತಿನ್ನೋರ್ಗಂತೂ ಇದು ಖಡಕ್ಕೆ ಬೇಕು. ಹೌದು. ಸೊ ಇದು ಅದೇ ರೀತಿಯಾಗಿರುತ್ತೆ. ಹೌದು. ಸರಿ, ಯಾವುದು ಪನ್ನೀರಲ್ಲ ಏನು? ಇದು ಪನ್ನೀರಲ್ಲ, ಪಾಲಕಲ್ಲಿ ನಾನು ಎಲ್ಲ ಮಿಶ್ರ ಧಾನ್ಯ ಹಾಕಿ ಅದೊಂದು ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೇನೆ. ಸೊ ನಮ್ಮ ಚಿಕನ್ ಗ್ರೇವಿ ಥರನೇ, ಗ್ರೀನ್ ಗ್ರೇವಿ ಥರನೇ ಅದು ಬರ್ತದೆ. ಹೌದು. ಆಮೇಲೆ ಇನ್ನೊಂದು ನಾವು ಸೋಯಾಬೀನಲ್ಲಿ ಕೀಮಾ ಮಾಡ್ತಾ ಇದ್ದೇವೆ. ಹೇಳಿದಲ್ಲ, ಹೌದು. ಸೊ ಅದಕ್ಕೆ ಹೊಂದ್ಕೊಂಡಿರುವಂಥದ್ದೇ. ಹೌದು. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ. ತಡ ಮಾಡೋದೇ ಬೇಡ. ಓಕೆ. ಸರಿ ಮೇಡಮ್, ಹಾಗಾದರೆ ಫಸ್ಟ್ ನಮಗೀಗ ಯಾವುದು ಸೋಯಾ ಚಂಕ್ಸಿಂದನಾ ಏನು? ಇಲ್ಲ, ನಾವು ಪಾಲಕಿಂದ ಸ್ಟಾರ್ಟ್ ಮಾಡುವ. ಪಾಲಕ್ ಗ್ರೇವಿ, ಗ್ರೀನ್ ಗ್ರೇವಿ ಮಾಡುವ. ಡನ್. ಓಕೆ. ಹೇಗೆ ಸ್ಟಾರ್ಟ್ ಮಾಡೋದು? ಗ್ಯಾಸಲ್ಲಿ ತೋರಿಸ್ಲೇಬೇಕು. ಸ್ಟಾರ್ಟಿಂಗ್ ಗ್ಯಾಸ್ ತೋರಿಸ್ಬೇಕು. ಹೌದು. ಪಾತ್ರೆ ಕೊಡಲಿ. ಹಾಗೆ ಕಡಾಯಲ್ಲಿ ನಾವು ಇದು ಮಾಡುವ ಡೈರೆಕ್ಟ್. ಅದಕ್ಕೆ ಆಯಿಲ್ ಬೇಕು. ಆಯಿಲ್ ಬೇಕೇ ಬೇಕು, ಸ್ವಲ್ಪ ಜಾಸ್ತಿನೇ ಆಯಿಲ್. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡಿ, ಸಾಕಾ? ಸ್ವಲ್ಪ ಹಾಕಿ. ಸಾಕು. ಇಂಥ ಹೆಲ್ದಿ ಆಯಿಲ್ ಇದ್ದಿದ್ರಲ್ಲೇ ಸ್ವಲ್ಪ ಜಾಸ್ತಿ ಆಯಿಲ್ ಯೂಸ್ ಮಾಡ್ತಾ ಇದ್ದೇವೆ ನಾವು. ಆಯಿತು. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಸೊ ಬಿಸಿ ಆಗಿದೆ. ಸೊ ಎಣ್ಣೆ ಬಿಸಿ ಆಗಿದೆ. ಈಗ ನಮಗೆ ಏನೆಲ್ಲ ಅದಕ್ಕೆ ಒಂದು ಟೇಸ್ಟ್ ಬರಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ನಾವು ಒಂದೊಂದೇ ಹಾಕ್ಕೊಳ್ತಾ ಹೋಗುವ. ಫಸ್ಟಿಗೆ ನಾವೀಗ ಇಡೀ ಗರಂ ಮಸಾಲದ ಎಲ್ಲ ಚಕ್ಕೆ, ಲವಂಗ ಪ್ರತಿಯೊಂದು ಎಲ್ಲ ಇಡಿಯಾಗಿ ಹಾಕ್ಕೊಳ್ತಾ ಇದ್ದೇವೆ. ಸೊ 2 ಪಲಾವ್ ಎಲೆ ಮತ್ತೊಂದು 2 ಪೀಸ್ ಚಕ್ಕೆ, ಫ್ಲವರ್, 1 ಏಲಕ್ಕಿ, ಇಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನಾನೀಗ. ಓಕೆ, ಅದು ಫ್ರೈ ಆಗ್ತಾ ಇದೆ. ಈಗ ನಾವು ನೀರುಳ್ಳಿ ಹಾಕ್ಕೊಳ್ಳುವ. ಫುಲ್ ಇಡೀ 1 ನೀರುಳ್ಳಿ ಇದೆ ಇದರಲ್ಲಿ. ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಇದು ಅನ್ನ ಜೊತೆಗ ಅಥವಾ ಅನ್ನ ಜೊತೆಗೂ ಚಪಾತಿ, ದೋಸೆ, ಯಾವುದೇ ಕಾಂಬಿನೇಷನ್ಗೆ ಈ ಪಾಲಕ್ ಪನ್ನೀರ್ ಟೈಪೇ ಬರುತ್ತಾ? ಅದೇ ಟೈಪೇ ಬರುತ್ತೆ. ಬಟ್ ಅದಕ್ಕೆ ಪನ್ನೀರ್ ಹಾಕ್ತಾ ಇದ್ದೇವೆ ನಾವು. ಇದಕ್ಕೆಲ್ಲ ಮಿಕ್ಸ್ ಆದ ಧಾನ್ಯಗಳನ್ನು ಹಾಕ್ತಾ ಇದ್ದೇವೆ. ಪಾಲಕಲ್ಲೂ ಐರನ್ ಅಂಶ ಇದೆ. ಪಾಲಕ್ ಮೇನ್. ಧಾನ್ಯದಲ್ಲಿ ಅದಕ್ಕಿಂತ ಜಾಸ್ತಿ ಪೌಷ್ಟಿಕಾಂಶ. ಮಕ್ಕಳಾಗ್ಲಿ ನಮಗೆ ಆಗಲಿ ಅದನ್ನ ಹೀಗೆ ಮಾಡಿ ತಿನ್ನಲಿಕ್ಕೆ. ಹೆಮೋಗ್ಲೋಬಿನ್ ಕಮ್ಮಿ ಇದ್ರೆ ಆದಷ್ಟು ಪಾಲಕ್ಕೆಲ್ಲ ಹೇಳ್ತಾರೆ. ಕಲರ್ ಸ್ವಲ್ಪ ಚೇಂಜ್ ಆಯಿತು.
ನಾವೆಷ್ಟು ನೀರುಳ್ಳಿ ಹಾಕ್ಕೊಂಡಿದ್ದೇವೆ ಅದೇ ಪ್ರಮಾಣದಲ್ಲಿ ಟೊಮೆಟೊ ಸಹ ಹಾಕ್ಕೊಳ್ಬೇಕು. ಈಗ ಟೊಮೆಟೊ ನೀರುಳ್ಳಿ ಎರಡು ಫ್ರೈ ಆಗ್ತಾ ಇದೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕುವಾಗ ಬೇಗ ಬೇಯ್ತದೆ, ಎರಡು ಸಹ ಒಂದೇ ಪ್ರಮಾಣದಲ್ಲಿ. ನಾನೀಗೊಂದು ಸ್ವಲ್ಪ ಹಾಕ್ತಾ ಇದ್ದೇನೆ, ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ಕರೆಕ್ಟಾಗಿ ಬೆಂದಿದೆ. ಈಗ ನೀರುಳ್ಳಿ ಟೊಮೆಟೊ ಎರಡು ಸಹ ಬೆಂದಿದೆ. ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಚಮಚದಷ್ಟು ಹಾಕೋಣ. ಇದೆಲ್ಲ ಮಿಕ್ಸ್ ಆಯಿತು ಚೆನ್ನಾಗಿ. ಸ್ವಲ್ಪ ಖಾರ ಬರಲಿಕ್ಕೆ ಸ್ವಲ್ಪ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ಳುವ. ರೈಸ್ ಅವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್ ಸಾಕಾಯ್ತು. ಹಾಂ, ಸಾಕು. ಅಷ್ಟೇ ಅರ್ಧ ಪ್ರಮಾಣದಲ್ಲಿ ಸ್ವಲ್ಪ ಕೊತ್ತಂಬರಿ ಪೌಡ್ರ್ ಹಾಕೊಳ್ಳುವ. ಸೊ ಧನಿಯಾ ಪುಡಿ ನೋಡ್ಕೊಳ್ಳಿ. ಹಾಂ, ಅಷ್ಟು ಅರ್ಧ ಚಮಚ ಸಾಕು. ಓಕೆ. ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಇದು ಸಹ ಅರ್ಧ ಚಮಚ ಹಾಕೊಳ್ಳುವ. ಸೊ ಜೀರಿಗೆ ಪುಡಿ ಸಾಕು ಸಾಕು. ಅಷ್ಟೇ? ಹಾಂ, ಅಷ್ಟೇ. ಹೌದು. ಇದೆಲ್ಲ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಯಿತು. ಸೊ ರೈಸ್ ರವರ ಬೇರೆ ಬೇರೆ ಪೌಡರ್ಸ್ ಆರಾಮ್ಸೆ ಅಂದರೆ ಪ್ಯಾಕೆಟ್ ತೆಗೆದು ಹಾಕಿ ಹಾಕೊಳ್ಬೇಕು ಅಂತ ಇಲ್ಲ. ಜಿಪ್ ಪೌಚ್ ಮಾಡಿ, ಹಾಗೆ ಜಿಪ್ ಪೌಚ್ ಇದೆ ಹಾಗೆ ಲಾಕ್ ಮಾಡಿ ಇಟ್ಕೊಳ್ಬೋದು. ಹೌದು. ಸೊ ಈಸಿ ಟು ಸ್ಟೋರ್, ಪ್ಲೇಸ್ ಕೂಡ ಅಂದರೆ ತುಂಬ ತಗೊಳ್ಳೋದಿಲ್ಲ. ಹೌದು. ಸೊ ನಿಮ್ಮ ಯಾವುದೇ ನೀವು ಯಾವ ರೀತಿಯಾದಂಥ ಫುಡ್ ಮಾಡಿದರೂ ಕೂಡ ಟೇಸ್ಟ್ ಮಾತ್ರ ಎನ್ಹಾನ್ಸ್ ಆಗುತ್ತೆ, ಹೊಗಳಿಕೆ ಮಾತ್ರ ನಿಮಗೆ. ಹೌದು. ಹಾಗೆ ಆಯಿತು. ಈಗ ನಾನು ಪಾಲಕ್ ಸೊಪ್ಪು ಅದನ್ನು ಒಮ್ಮೆ ಬಾಯ್ಲ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ಬರೀ ಸ್ವಲ್ಪ ಅದು ಬ್ಲಾಂಚ್ ಮಾಡಿಕೊಂಡು ಅಷ್ಟೇ ಗ್ರೈಂಡ್ ಮಾಡಿದ್ದೇನೆ. ಒಂದು ಇದಕ್ಕೆ ಒಳ್ಳೆ ಕಲರ್ ಬರುತ್ತೆ, ಮತ್ತೊಂದು ಒಂದು ಸ್ವಾದ ಇರುತ್ತೆ ಅಂತೇಳಿ ಮೇನ್ ಪೇಸ್ಟ್ ಮಾಡ್ಕೊಳ್ಳೋದು ಮಕ್ಕಳಿಗೋಸ್ಕರ. ಸೊಪ್ಪು ಅಂತ ಹೇಳ್ತಾ ತೆಗೆದು ಸೈಡಲ್ಲಿ ಇಡ್ತಾರೆ, ಅದಕ್ಕೆ ಇದೊಂದು ಈ ಥರ ಮಾಡಿಕೊಟ್ರೆ ಕಲರ್ ಅಂತ ಹೇಳಿ ಮಾತ್ರ. ಹೌದು. ಸೊಪ್ಪು ತರಕಾರಿ ತಿನ್ನದೇ ಇರುವಂಥ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿ ಕೊಡಬೇಕು ಅಷ್ಟೇ. ಬಟ್ ಆ ಕಲರ್ ಸೂಪರ್, ಹಚ್ಚ ಹಸಿರು. ಹೌದು. ಇನ್ನೊಂದು ಏನು ಅಂತ ಹೇಳಿದರೆ, ಯಾವುದಾದ್ರೂ ನಾವು ಗ್ರೇವಿ ಮಾಡ್ತಾ ಇದ್ದೀವಿ ಅಥವಾ ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚಾಗಿ ನಾವು ತಗೊಳ್ಳುವಂಥದ್ದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಬಟ್ ಇದರದ್ದು ಒಂದು ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಅದಕ್ಕೆ ಹಾಕಿದರೆ ಆ ಕಲರ್ ಕೂಡ ಟೇಸ್ಟ್ ಚೇಂಜ್ ಬರ್ತದೆ ಅದರಲ್ಲಿ. ಹೌದು. ಈಗ ನೋಡಿ, ಸ್ವಲ್ಪ ನೋಡ್ತಾ ಇರುವಾಗ ರೆಸ್ಟೋರೆಂಟ್ ಸ್ಟೈಲ್ದು ಗ್ರೇವಿ ಥರ ಆಯಿತು. ಹೌದು, ಇದು ಅದೇ ಸ್ಟೈಲಲ್ಲೇ ಬರ್ತದೆ. ಈಗ ಈಗ ಸ್ವಲ್ಪ ಸೈಡಲ್ಲೆಲ್ಲ ಈಗ ಎಣ್ಣೆ ಬಿಟ್ಕೊಳ್ತಾ ಇದೆ. ಆಗ ಈ ಪಾಲಕ್ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗ್ತದೆ ಅವಾಗ. ಈಗ ನಾವು ಎಲ್ಲ ಮಿಶ್ರ ಧಾನ್ಯಗಳು ನಾನಿದರಲ್ಲಿ ಬಟಾಣಿ, ಹೆಸರು, ಅಲಸಂಡೆ ಮತ್ತೆ ಹುರುಳಿ ಎಲ್ಲ ತಗೊಂಡಿದ್ದೇನೆ. ಅದು ನಮ್ಮ ಆಪ್ಷನಲ್ಲಿ ಯಾವ್ದು ಬೇಕಾದ್ರೆ ನಾವು ತಗೊಳ್ಬೋದು. ನೆನೆಸಿ ಬೇಯಿಸ್ಕೊಂಡಿದ್ದೇನೆ. ತುಂಬ ಈಸಿ ರೆಸಿಪಿ. ಮಾರ್ನಿಂಗ್ ಮಕ್ಕಳಿಗೆ ಟಿಫನಿಗೂ ಮಾಡಿಕೊಡ್ಬೋದು. ನೀವಾಗಲೇ ಹೇಳಿದಾಗೆ ರೈಸ್ ಅವರಂತೂ ಎಲ್ಲ ರೆಡಿ ಕೊಟ್ಟಿದ್ದಾರೆ, ಎಲ್ಲ ಪೌಡರ್. ಹೌದು, ಇನ್ನೂ ಈಸಿ ಆಗ್ತದೆ. ಬರೀ ಪಾಲಕನ್ನ ಗ್ರೇವಿ ಗ್ರೈಂಡ್ ಮಾಡ್ಕೊಳ್ಳೋದು, ಆಮೇಲೆ ಒಂದು ಧಾನ್ಯವನ್ನು ಬೇಯಿಸ್ಕೊಂಡ್ರೆ ಆಯ್ತಷ್ಟೇ. ನಾರ್ಮಲಿ ಮಾರ್ನಿಂಗಿಗೆ ಚಪಾತಿ, ದೋಸೆ ನಮ್ಮಲ್ಲಿ ಇದ್ದೇ ಇರ್ತದೆ. ಸೊ ಈ ಥರ ಒಂದು ಗ್ರೇವಿ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಮಕ್ಕಳೇ ನಾವು ಸ್ವಾದ ಮಾಡಿ ತಿಂತೇವೆ. ಚೆನ್ನಾಗಿ ತಿನ್ನೋದಂತೂ ಹೌದು, ಆದರೆ ಎಲ್ಲ ಪೌಷ್ಟಿಕಾಂಶವೂ ಕೂಡ ಸಿಗುತ್ತೆ. ಎಲ್ಲ ಕಾಳುಗಳಿದೆ, ಪ್ರೋಟೀನ್ ಇದೆ, ವಿಟಮಿನ್ ಇದೆ, ಎಲ್ಲವೂ ನ್ಯೂಟ್ರಿಯೆಂಟ್ಸ್. ಪಾಲಕಲ್ಲಂತೂ ಐರನ್ ಅಂಶ ಜಾಸ್ತಿ ಇದೆ. ಓಕೆ. ಈಗ ನಾನು ಸ್ವಲ್ಪ ಜಾಸ್ತಿ ಗ್ರೇವಿ ಮಾಡ್ಕೊಳ್ಳಿಲ್ಲ. ಬೇಕಿದ್ದದಲ್ಲಿ ಅನ್ನದ ಜೊತೆ ಆದರೆ ಸ್ವಲ್ಪ ನಾವು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಆ್ಯಡ್ ಮಾಡಿಕೊಂಡು ಗ್ರೇವಿ ಥರ ಮಾಡ್ಕೊಳ್ಬೋದು. ಓಕೆ.
ಆಗ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಉಪ್ಪು. ಈಗ ಒಂಚೂರು ಹಾಕೊಳ್ತಾ ಇದ್ದೇನೆ. ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೀರಾ? ಬೇಯಿಸುವಾಗ ಬೇಕಿದ್ರೆ ಹಾಕೊಳ್ಬೋದು. ನಾನೀಗ ಹಾಕಲಿಲ್ಲ. ಆಗ ನಾನು ನೀರುಳ್ಳಿ ಮತ್ತು ಟೊಮೆಟೊ ಬೇಯುವಾಗ ಹಾಕಿದ್ದೇನೆ. ಈಗೆಲ್ಲ ಮಸಾಲೆ ಆ್ಯಡ್ ಮಾಡಿದ್ಮೇಲೆ ಹಾಕ್ತಾ ಇದ್ದೇನೆ. ನಮ್ಮ ಪಾಲಕ್ ಮತ್ತು ಕಾಳುಗಳ ಗ್ರೇವಿ ರೆಡಿ ಆಗ್ತಾ ಇದೆ. ಕರೆಕ್ಟಾಗಿ ಥಿಕ್ ಗ್ರೇವಿಯಾಗಿ ಬಂದಿದೆ. ಇದೀಗ ನಮ್ಮ ಚಪಾತಿ, ದೋಸೆಗೆ, ಪರೋಟಕ್ಕೆಲ್ಲ ಕರೆಕ್ಟ್ ಹದವಾಗಿ ಸಾಕು. ಈಗ ಸ್ವಲ್ಪ ಅದಕ್ಕೆ ಟೇಸ್ಟು ಕೊಡಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ತಾ ಇದ್ದೇನೆ. ಓಕೆ, ಜಟ್ಪಟಲ್ಲಿ ನಮ್ಮದು ಗ್ರೇವಿ ರೆಡಿ ಆಯಿತು. ಡನ್. ಸರ್ವ್ ಮಾಡೋದು ಮಾತ್ರ ಬಾಕಿ ಅಷ್ಟೇ. ಹೌದು. ಗ್ಯಾಸ್ ಆಫ್ ಮಾಡಲಿ? ಆಫ್ ಮಾಡಿ. ತಗೊಳ್ಳಿ ಮೇಡಮ್. ಓಕೆ, ನಾವೀಗ ಅದನ್ನೊಂದು ಸರ್ವ್ ಮಾಡ್ಕೊಳ್ಳುವ. ಪಾಲಕ್ ಮತ್ತು ಕಾಳಿನ ಮಿಶ್ರ ಕಾಳಿನ ಗ್ರೇವಿ ರೆಡಿ. ಈಸಿಯಾಗೂ ಇದೆ, ಅಷ್ಟೇ ಟೇಸ್ಟಿಯಾಗೂ. ಹೌದು, ಟೇಸ್ಟಿಯಾಗೂ ಇದೆ. ನಾನು ಹೇಗೆ ಮಾಡೋದಂತ ನಾನು ಹೇಳಿದ್ದೇನೆ. ಟೇಸ್ಟ್ ಮಾಡಿ ನೀವು ವೀಕ್ಷಕರಿಗೆ ತಿಳಿಸಲೇಬೇಕು. ಖಂಡಿತ. ಸೊ ಒಳ್ಳೆ ಅರೋಮಾ ಅಂತೂ ಸೂಪರ್ ಬರ್ತಾ ಇದೆ. ಹೌದು, ಥ್ಯಾಂಕ್ ಯು. ಬಿಸಿ ಬಿಸಿ ಆದಂಥ ಮಿಶ್ರ ಕಾಳಿನ ಪಾಲಕ್ ಗ್ರೇವಿ ತಯಾರಾಗಿದೆ. ಘಮ ಬರ್ತಾ ಇದ್ರೆ ಈಗಲೇನಾದರೂ ಚಪಾತಿ ಪರೋಟ ತಂದು ಹಾಗೇ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಸುಲಭವಾಗಿದೆ. ಹೇಗೆ ತಯಾರಿಸೋದು ಮತ್ತೆ ನೋಡಿ. ಪಾಲಕ್ ಗ್ರೀನ್ ಗ್ರೇವಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ ಹಾಕಿ ಹುರಿದು ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕಿ ಹುರಿಯಿರಿ. ಆನಂತರ ಬೇಯಿಸಿ ರುಬ್ಬಿದ ಪಾಲಕ್ ಸೊಪ್ಪನ್ನು ಹಾಕಿ ಹುರಿಯಿರಿ. ಎಣ್ಣೆ ಬದಿಯಲ್ಲಿ ಬಿಡುವವರೆಗೂ ಹುರಿದು ಬೇಯಿಸಿದ ಮಿಶ್ರ ಕಾಳುಗಳನ್ನು ಸೇರಿಸಿ ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಪಾಲಕ್ ಗ್ರೀನ್ ಗ್ರೇವಿ, ಮಿಶ್ರ ಕಾಳಿನ ಪಾಲಕ್ ಗ್ರೇವಿ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಸೋಯಾ ಚಂಕ್ಸಿಂದ ಏನೋ ತಯಾರಿಸ್ತೀನಿ ಅಂತ ಹೇಳಿದ್ದಾರೆ. ರೆಡಿ ಮಾಡ್ಕೊಳ್ತಾ ಇರಲಿ, ನಾವು ಆರಾಮ್ಸೆ ಒಂದು ಬ್ರೇಕ್ ತೊಗೊಂಡು ಬರೋಣ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಕೆಟಿ ಸ್ಪೆಷಲ್ ಟೀ. ಎಸ್, ಈಗ ಟೀ ಟೈಮ್ ಸ್ನ್ಯಾಕ ಏನೂ ಗೊತ್ತಿಲ್ಲ, ಬಟ್ ಸೋಯಾ ಚಂಕ್ಸಿಂದ ಏನೋ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಸೋಯಾ ಚಂಕ್ಸಿಂದ ಏನು ರೆಸಿಪಿ? ಸೋಯಾ ಚಂಕ್ಸಿಂದ ಕೆಲವು ಐಟಮ್ಸ್ ಮಾಡ್ಬೋದು. ಇದೊಂದು ಹೊಸ್ತೀಗ, ಇದೊಂದು ಸೋಯಾ ಕೀಮಾ ಮಾಡೋಣ ಅಂತ ಹೇಳಿ ಇವತ್ತು. ಕೀಮಾ ಆಗ ಹೇಳಿದ್ರಿ. ಓಕೆ, ಕೀಮಾ ಇದು ನೀವು ಊಟಕ್ಕೆ ಇದನ್ನ ರೆಡಿ ಮಾಡ್ತೀರಾ ಅಥವಾ ಈವ್ನಿಂಗ್ ಅಂದ್ರೆ ಸ್ಟಾರ್ಟರ್ಸ್ ತರನ? ಊಟಕ್ಕೆ ಸ್ಟಾರ್ಟರ್ಸ್ ತರ ಆಗೋದಿಲ್ಲ, ಊಟಕ್ಕೆ. ಇಲ್ಲದ್ರೆ ಆಗ ಹೇಳಿದಾಗೆ ಚಪಾತಿ, ದೋಸಾ. ಇದು ಕೂಡ ಗ್ರೇವಿನೇ? ಇದು ಗ್ರೇವಿ ಎಲ್ಲ ಚೂರು ಡ್ರೈ ಬರ್ತದೆ, ಬಟ್ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಾಗ್ತದೆ ಅದರ. ಸೊ ಇದು ಕೂಡ ಚಪಾತಿ ರೊಟ್ಟಿ ಇಲ್ಲದೆ ವಿತ್ ನಾವು ಗೀ ರೈಸ್ ಜೊತೆಗೆ ಸಹ ಒಳ್ಳೆ ಕಾಂಬಿನೇಷನ್ ಅದು. ಸರಿ, ಹಾಗಾದ್ರೆ ತಡ ಬೇಡ, ಬೇಗನೆ ಹೇಳ್ತಾ ಇರುವಂತ ರೆಸಿಪಿ ಸಹ ಬಾಯಲ್ಲೆಲ್ಲ ನೀರು ಬರಿಸ್ತಾ ಇದೆ. ಸೊ ಬೇಗ ರೆಡಿ ಮಾಡುವ. ಹೌದು. ಓಕೆ, ಈಗ ಸೋಯಾ ಚಂಕ್ಸ್ ಅದನ್ನೀಗ ನಾನು 10 ಮಿನಿಟ್ ನೀರಲ್ಲಿ ಹಾಕಿಟ್ಟಿದ್ದೇನೆ. ಸ್ವಲ್ಪ ಇದಾಗ್ತದಲ್ಲ. ಈಗ ಇದ್ರದ್ದೆಲ್ಲ ನೀರು ತಗೊಳ್ಬೇಕು ನಾವು. ನೀರು ಸರಿಯಾಗಿ ತೆಗೆದು ಒಂದು ಮಿಕ್ಸಿ ಜಾರ್ ತಗೊಳ್ಳುವ. ಡೈರೆಕ್ಟ್ ಮಿಕ್ಸಿ ಜಾರಿಗೆ ನೀರು ನಮ್ಗೆ ಸೇರಬಾರ್ದು. ಸರಿಯಾಗಿ ನೀರು ತೆಗೆದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಈಗೆಲ್ಲ ಸೋಯಾ ಚಂಕ್ಸ್ ಮಿಕ್ಸಿಗೆ ಹಾಕೊಂಡಿದ್ದೇವೆ. ಸ್ವಲ್ಪ ಒಂದು ಪಿಂಚಷ್ಟು ಸಾಲ್ಟ್ ಹಾಕೊಳ್ಳುವ. ಈಗ ಇದನ್ನು ಡ್ರೈ ಆಗಿ ಪುಡಿ ಮಾಡ್ಕೊಳ್ಳೋಣ ನಾವು. ಕೀಮಾ ಲೆವೆಲಲ್ಲಿ ಪುಡಿ ಮಾಡ್ಕೊಳ್ಬೇಕು. ಈಗ ಪೂರ್ತಿ ಪೇಸ್ಟ್ ಥರ ಬೇಡ, ಪೇಸ್ಟ್ ಬೇಡ, ಸ್ವಲ್ಪ ಪುಡಿ ಪುಡಿಯಾಗಿ ಅಂದರೆ ಸಾಕು.
ಓಕೆ, ಚೆನ್ನಾಗಿ ಪುಡಿಯಾಗಿದೆ. ಸೊ ಇನ್ನೂ ತರಿ ಬೇಡ ಬೇಡ, ಇಷ್ಟು ಸಾಕಿದ್ರೆ ಜಾಸ್ತಿ ಪೇಸ್ಟ್ ಥರ ಸಹ ನಮಗೆ ಆಗಬಾರ್ದು. ನಾವೀಗೊಂದು ಕಡಾಯಿ ಇಟ್ಕೊಳ್ಳುವ. ಆಯಿಲ್ ಹಾಕ್ಲಾ? ಹಾಂ, ಆಯಿಲ್ ಹಾಕಿ. ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ಆಯಿಲ್ ಅವರು ಹೆಲ್ದಿ ಆಯಿಲ್ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಂಡೆ ನಾವೆಲ್ಲ ಆಯಿಲಲ್ಲೇ ಎಲ್ಲ ಫ್ರೈ ಮಾಡ್ಕೊಳ್ಳುವ. ಕರೆಕ್ಟ್. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಒಂದು 2 ಚಮಚದಷ್ಟು ಅಂದಾಜಿದೆ. ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಓಕೆ. ಸೊ ಈಗ ನಮ್ಮದು ಆಯಿಲ್ ಬಿಸಿ ಆಗಿದೆ. ಫಸ್ಟಿಗೆ ನಾವು ಇದಕ್ಕೆ ಸೋಂಪು ಕಾಳು, ಬಡೆ ಸೊಪ್ಪು ಅಂತ ಹೇಳ್ತೇವೆ. ಅದರ ಟೇಸ್ಟ್ ಗೊತ್ತಿದೆ, ಎಷ್ಟೊಂದು ಟೇಸ್ಟಿ ಅದು ಅಂಥೇಳಿ. ಸೊ ಒಂದು 1/2 ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಅದರೊಟ್ಟಿಗೆ ಬೆಳ್ಳುಳ್ಳಿ ಥರ ಚಿಕ್ಕ ಕಟ್ ಮಾಡ್ಕೊಳ್ಬೇಕು. ಅಷ್ಟ ಒಂದು 1.5 ಸ್ಪೂನಷ್ಟು ಹಾಕ್ಕೊಳ್ತೇನೆ. ಇದೇನು ಜಾಸ್ತಿ ಫ್ರೈ ಆಗೋದು ಬೇಡ, ಯಾಕಂದರೆ ಅದು ಕಪ್ಪಾಗಬಾರ್ದು. ಸಿಮ್ಮಲ್ಲಿ ಇಡಬೇಕಾ? ಬೇಡ, ಇರಲಿ. ಈಗ ನೀರುಳ್ಳಿ ಹಾಕ್ಕೊಳ್ಳುವ ನಾವು. ಈಗೊಂದು ಸಣ್ಣ ಗಾತ್ರದೊಂದು ನೀರುಳ್ಳಿ ತಗೊಂಡಿದ್ದೇನೆ. ಹಾಗೆ ಒಂದು ಚಿಕ್ಕ ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕ್ತೀವಿ. ಹಾಂ, ಎಲ್ಲ ಒಟ್ಟಿಗೆ. ಯಾಕಂದರೆ ಈ ಬಡೆ ಸೊಪ್ಪು ಮತ್ತು ಬೆಳ್ಳುಳ್ಳಿದು ಫ್ಲೇವರು ಟೊಮೆಟೊ ಮತ್ತು ನೀರುಳ್ಳಿ ಒಟ್ಟಿಗೆ ಆ್ಯಡ್ ಆಗಬೇಕು. ಹಾಗೆ ಎಲ್ಲ ಒಟ್ಟಿಗೆ ಫ್ರೈ ಆದಷ್ಟು ಟೇಸ್ಟ್ ಬೇರೆ. ಹೌದು. ಓಕೆ ಓಕೆ. ಇದು ಹಾಗೆ ಅಡುಗೆದು ನಾವು ಹೇಳ್ತೀವಲ್ಲ, ಹಾಕೋ ಇಂಗ್ರೀಡಿಯೆಂಟ್ಸ್ ಸೇಮ್ ಇರುತ್ತೆ, ಬಟ್ ಟೇಸ್ಟ್ ಡಿಫರ್ ಆಗುತ್ತೆ. ಈ ರೀತಿಯಾಗಿ ಡಿಫರ್ ಆಗುತ್ತೆ. ಇದು ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕೊಳ್ಳುವ. ಯಾಕಂದರೆ ಆಗಲೇ ಸ್ವಲ್ಪ ನಾವೀಗ ಸೋಯಾಬೀನಿಗೆ ಪೌಡ್ರ್ ಮಾಡುವಾಗ ಹಾಕಿದ್ದೇವೆ. ಹಾಗೆ ನೋಡಿ ಹಾಕ್ಕೊಳ್ಬೇಕು. ಓಕೆ ಓಕೆ. ಅದನ್ನು ಈಗ ಸೋಯಾ ಚಂಕ್ಸನ್ನು ಪುಡಿ ಮಾಡ್ಕೊಂಡಿದ್ದೀರಾ, ಅದನ್ನು ಬಾಲ್ಸ್ ಆಗಿ ಏನಾದರೂ ಮಾಡ್ಕೊಳಕ್ಕಿದೆಯಾ ಅಥವಾ? ಇಲ್ಲ, ಅದು ಹೀಗೆ ಕೀಮಾದ ಪೌಡರ್ ಥರನೇ, ಬಾಲ್ಸ್ ಮಾಡಲಿಕ್ಕಿಲ್ಲ ಅದು. ಈಗ ಸ್ವಲ್ಪ ಚೂರು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಆಗಲೇ ಹಾಕಿದ್ದೇವೆ, ಬಟ್ ಅದು ನಮಗೆ ಬಾಯಿಗೆ ಸಿಗ್ತದೆ, ಫ್ಲೇವರ್ ಕೊಡ್ತದೆ. ಇದೊಂದು ಚೂರು ಅದಕ್ಕೆ ಟೇಸ್ಟ್ ಬರಲಿಕ್ಕೆ. ಸೊ 1/4 ಸ್ಪೂನ್ ಸಾಕು. ಈಗ ನಾವು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳುವ. ರೈಸ್ ಅವರಂತೂ ನಮಗೆ ತಯಾರು ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಎಸ್, ಆರಾಮ್ಸೆ ಮಾಡುವ. ಆರಾಮ್ಸೆ ಒಂದು ಅರ್ಧ ಒಂದು ಪ್ರಮೇಯವೇ ಇಲ್ಲ. ನೋಡ್ಕೊಳ್ಳಿ, ಎಲ್ಲ ಹಾಕ್ಲಾ? ಬೇಡ, ಸಾಕು. ಯಾಕಂದರೆ ನಮ್ಮ ಇದರ ಕ್ವಾಂಟಿಟಿ ಕಮ್ಮಿ ಇದೆಯಲ್ಲ. ಅದು ಸೋಯಾಬೀನ್ ಮೇಲೆ ಡಿಪೆಂಡ್, ಖಾರ ಉಪ್ಪು ಹುಳಿ ಎಲ್ಲ. ಕ್ವಾಂಟಿಟಿ ಎಷ್ಟಿದೆ? ಹೌದು. ಇದೀಗ ನಮಗೆ 1 ಕಪ್ಪಷ್ಟು ಸೋಯಾಬೀನ್ ಪೌಡರ್ ಆಗಿದೆ. ಅದಕ್ಕೊಂದು 1/2 ಕಪ್ ಸ್ಪೂನ್ ಸಾಕಾಗುತ್ತೆ. ಸ್ವಲ್ಪ ಹಳದಿ ಹುಡಿ ಹಾಕೊಳ್ಳುವ. ರೈಸ್ ಅವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್. ಸೊ ಕುಟ್ಟಿ ಪುಡಿ ಮಾಡಿದ ರೀತಿಯಲ್ಲೇ ಇರುವಂಥದ್ದು. ಸಾಕು. ಹಾಗೆ ಸ್ವಲ್ಪ ಗರಂ ಮಸಾಲ ಪುಡಿನೂ ಹಾಕ್ಕೊಳ್ಳುವ. ಹಾಂ, ಟೇಸ್ಟಿಗೆ ಬರೋದು ಈಗ ಅದರಿಂದ ಸ್ಟಾರ್ಟ್. ಓಕೆ. ಅರೋಮಾ ಹಾಕುವಾಗಲೇ, ಪ್ಯಾಕೆಟ್ ಓಪನ್ ಮಾಡ್ತಾ ಇರುವಾಗಲೇ ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ಹೇಗೆ, ಎಷ್ಟು? ಅರ್ಧ ಚಮಚ ಸಾಕದು. ಓಕೆ, ಸಾಕು. ಈ ಪೌಡರ್ ಎಲ್ಲ ಹಾಕಿದ ಮೇಲೆ ನಾವು ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಂಡಷ್ಟು ಒಳ್ಳೆಯದು. ಯಾಕಂದರೆ ಪೌಡರ್ಸ್ ಯಾವುದು ಸ್ವಲ್ಪ ಇದಾಗಬಾರ್ದು, ಕರಚಬಾರ್ದು ಅಂತೇಳಿ. ಅದಕ್ಕೆ ಇನ್ನೊಂದು ಮೆಥಡ್ ಇದೆ. ನೀವು ಅಷ್ಟು ಹುರಿದ ತಕ್ಷಣ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಆಗ ಸುಡೋದಿಲ್ಲ. ನಾವು ಅಂದರೆ ಇದರಲ್ಲಿ ಯಾವುದು ನೀರಿನ ಅಂಶ ಸೇರಿಸ್ತಾ ಇಲ್ಲ. ಹಾಂ, ಎಲ್ಲ ಆಯಿಲಲ್ಲೇ. ಓಕೆ ಓಕೆ. ಹಾಗೆ ನಿಮ್ಮ ಐಡಿಯಾ ಸಹ ಸರಿಯೇ. ಅಂದರೆ ಸ್ವಲ್ಪ 1-2 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ. ಹೌದು. ಇವೆಲ್ಲ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೀಗ ನೀವು ಇದನ್ನು ನೆನೆಸುವಾಗ ತಣ್ಣೀರಲ್ಲಿ ನೆನೆಸಿದ್ರೆ ಬಿಸಿನೀರಲ್ಲಿ? ಇಲ್ಲ, ನಾನು ತಣ್ಣೀರಲ್ಲೇ ನೆನೆಸಿದ್ದೇನೆ. ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ಬಿಸಿನೀರಲ್ಲಿ ನೆನೆಸಿಡ್ಬೇಕು ಅಂತ ಏನಿಲ್ಲ. ಹೌದು. ಮಸಾಲ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಇದಕ್ಕೆ ನಾನೀಗ ಇದು ಹಾಕ್ತಾ ಇದ್ದೇನೆ, ಪುದೀನ ಸೊಪ್ಪು. ಪುದೀನ ಸ್ವಲ್ಪ ಬಿಸಿ ಆದರೂ ಸಾಕು. ಅದರದೊಂದು
ಫ್ಲೇವರ್ ಡಿಫ್ರೆಂಟ್ ಮತ್ತು ಸ್ವಲ್ಪ ಕಲರಿಗೂ ಚೆನ್ನಾಗಿ ಕಾಣ್ತದೆ ಅಂತೇಳಿ ಅಷ್ಟೇ ಹಾಕೋದಷ್ಟೇ. ಅದನ್ನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಟ್ ಮಾಡೋದು ಬೇಡ, ಹೀಗೆ. ಸೊ ಇದು ಚಪಾತಿ ಅದ್ರ ಜೊತೆಗೆ ಚಪಾತಿ, ದೋಸೆ, ಬ್ರೆಡ್ಗೆ ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಸ್ಲೈಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಯೂಶುವಲಿ ಟ್ರಾವೆಲಿಂಗ್ಗೆ ಬೆಸ್ಟ್ ಇದು. ಹೌದು, ಮಾಡ್ಕೊಂಡು ಚಪಾತಿ ಜೊತೆಗೆ ರೋಲ್ ಮಾಡಿ ತಗೊಂಡು ಹೋಗ್ಲಿಕ್ಕೆ. ಮತ್ತೆ ನೀವು ಐಡಿಯಾ ಕೊಟ್ರಿ, ಈಗ ಬ್ರೆಡ್ ಜೊತೆಗೆ ಒಂದು ಮಾಡಿ ಟ್ರಾವೆಲ್ ಅಲ್ಲೆಲ್ಲ ಈಸಿ ಆಗುತ್ತೆ. ನೋಡಿ ಎಷ್ಟು ಖುಷಿ ಆಗ್ತಿದೆ. ನಂದೊಂದು ರೆಸಿಪಿ ನೀವೇ ಅದರಲ್ಲಿ ಎಷ್ಟು ಐಡಿಯಾಸ್ ಹುಡುಕಿದ್ರಿ. ಹಾಗೇನೆ ಅಲ್ವಾ, ಈಗ ವೀಕ್ಷಕರು ನೋಡ್ತಾ ಇರ್ತಾರೆ, ಅವ್ರದ್ದು ಎಷ್ಟೆಲ್ಲ ಐಡಿಯಾಸ್ ಬಿಕಾಸ್ ಒಬ್ರೊಬ್ರದ್ದು ಒಂದೊಂದು. ಈಗ ನಾನು ಒಂದೊಂದು ಇದನ್ನ ನೋಡ್ತಾ ಇರುವಾಗ ಇದರಲ್ಲಿ ಬಹುಶಃ ಸಮೋಸ ಮಾಡ್ಬೋದು, ಇನ್ನೇನಾದ್ರೂ ಇಂಥದ್ದೆಲ್ಲ ಮಾಡ್ಬೋದು. ಇದೇ ಒಂದು ಹೂರಣವನ್ನು ಇಟ್ಕೊಂಡು. ಹೌದು ಅಲ್ವಾ, ಸಮೋಸ ಟ್ರೈ ಮಾಡಿ. ಹೌದು, ಸೋಯಾ ಖೀಮಾ ಸಮೋಸ ಸೂಪರ್ ಆಗಿ ಬರ್ಬೋದು. ಹೌದು, ಆಯ್ತಾ? ಇದು ಆಯ್ತು, ರೆಡಿ ಆಯಿತು. ತಗೊಳ್ಳಿ. ಓಕೆ, ಇದು ಆಯಿತು, ಈಗ ರೆಡಿ ಆಗಿದೆ. ಡಿಶ್ಶು ರೆಡಿ ಅಂತೂ ಮಾಡಿದ್ದೇವೆ. ಅದನ್ನಷ್ಟೇ ಒಂದು ಸುಂದರವಾಗಿ ಅಲಂಕೃತವಾಗಿ ಒಂದು ಸರ್ವ್ ಸಹ ಮಾಡಿ ಬಿಡೋಣ. ಓಕೆ, ಇವಾಗ ಬಿಸಿ ಬಿಸಿಯಾದ ರುಚಿಯಾದ ಸೋಯಾ ಕೀಮಾ ರೆಡಿಯಾಗಿದೆ. ಥ್ಯಾಂಕ್ ಯು. ವೀಕ್ಷಕರಿಗೆ ಇದ್ರ ಬಗ್ಗೆ ನೀವೇ ತಿಳಿಸಿ ಹೇಳಬೇಕೀಗ. ಖಂಡಿತವಾಗ್ಲು. ಸೊ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ರೆ ಓಡಿ ಬಂದು ದಿಡಕ್ಕ ಅಂತ ತಿನ್ಬೇಕು ಇದನ್ನ, ಆ ಥರ. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿಯಾದಂಥ ಕೀಮಾ, ಚಿಕನ್ ಕೀಮಾ ಅಲ್ಲ, ಸೋಯಾ ಕೀಮಾ ಗ್ರೇವಿ ಅಥವಾ ಪಲ್ಯ ಹೇಗೆ ಕೂಡ ಹೇಳ್ಕೊಳ್ಬೋದು, ರೆಡಿಯಾಗಿದೆ. ಒಳ್ಳೆ ಅರೋಮ್ಯಾಟಿಕ್. ಸೊ ನೀವು ಕೂಡ ಟ್ರೈ ಮಾಡಬೇಕಲ್ಲ, ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಸೋಯಾ ಖೀಮಾ ತಯಾರಿಸುವ ವಿಧಾನ. ಮೊದಲು ನೀರಿನಲ್ಲಿ ನೆನೆಸಿದ ಸೋಯಾ ಚಂಕ್ಸನ್ನು ಹಿಂಡಿ ನೀರನ್ನು ತೆಗೆದು ಸ್ವಲ್ಪ ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸೋಂಪು, ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಹುರಿಯಿರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲಾ ಪುಡಿ, ರುಬ್ಬಿದ ಸೋಯಾ ಚಂಕ್ಸ್ ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಪುದೀನ ಸೊಪ್ಪು ಸೇರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಬಿಸಿಯಾದ ಸೋಯಾ ಖೀಮಾ ಸವಿಯಲು ಸಿದ್ಧ. ಸೊ ಗ್ರೇವಿ ಆ್ಯಂಡ್ ಅದರ ಜೊತೆಗೆ ಕೀಮಾ ರೆಡಿ. ಸೊ ಬಟ್ ನೀವೇನು ನೆಂಚ್ಕೊಳ್ಳೋ ಅದ್ರ ಜೊತೆಗೆ ತಿನ್ನೋದಕ್ಕೆ ತರಲಿಲ್ಲ, ಪರವಾಗಿಲ್ಲ. ಇವಾಗ ಹೀಗೆ ತಿನ್ನೋಣ. ಆಮೇಲೆ ರೋಟಿ ಅಥವಾ ಚಪಾತಿ ಏನಾದರೂ ತರಿಸ್ಕೊಂಡು ಫುಲ್ ತಿನ್ನೋದು. ಹೌದು, ಈಗ ಟೇಸ್ಟ್ ನೋಡೋಣ. ಫಸ್ಟ್ ಐ ಗೆಸ್ ಇದನ್ನು ತಗೊಳ್ಳಿ. ನೀವೇ ಮಾಡಿದ್ದು, ನಾವು ಮಾಡಿದ್ದು ಟೇಸ್ಟ್ ನಿಮ್ಗೆ ಬರಬೇಕು ಇವಾಗ, ಯಾಕಂದರೆ ವೀಕ್ಷಕರಿಗೆ ಗೊತ್ತಾಗಬೇಕಲ್ಲ. ಸೂಪರ್. ಅಂದರೆ ಎಲ್ಲ ಕಾಳುಗಳ ಒಂದು ನ್ಯೂಟ್ರಿಯೆಂಟ್ಸ್ ಪೂರ್ತಿಯಾಗಿ ಸಿಗುತ್ತೆ. ಹೌದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಚಪಾತಿಗೆ ಅಥವಾ ರೋಟಿಗೆಲ್ಲ ಹೇಳಿ ಮಾಡಿಸಿದ್ದು. ಹೌದು, ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಕೆಲವೊಂದು ಸರಿ ಆ ಪಾಲಕ್ದು ಒಂದು ಕೆಲವರಿಗೆ ಇಷ್ಟ ಆಗಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ. ರಾ ಸ್ಮೆಲ್ ಇಲ್ಲ, ಪೂರ್ತಿಯಾಗಿ ಅದನ್ನ ಮೊದಲೇ ಅದನ್ನು ಬ್ಲಾಂಚ್ ಮಾಡಿ ಗ್ರೈಂಡ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್. ಹೌದು, ಅಸ್ಸಮ್. ಇದು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಆಸಮ್. ನಾನು ಹೇಳಿದಾಗ ಇದು ನೀವು ಚಪಾತಿಗೂ ಚೆನ್ನಾಗಿದೆ. ಅದು ಸ್ವಲ್ಪ ನಮಗೆ ಪಲ್ಯ ಥರ ಸಿಗುತ್ತೆ. ಹೌದು, ಸಮೋಸ ಅಥವಾ ಇದೇ ರೀತಿ ಅದನ್ನು ಬೌಲ್ಸ್ ಮಾಡಿ ಏನಾದರೂ ನೀವು ಹಾಗೆ ಡಿಪ್ಪಲ್ಲಿ ಹಾಕಿ ಫ್ರೈ ಮಾಡಿದರೂ ಕೂಡ ಎಲ್ಲದಕ್ಕೂ ಚೆನ್ನಾಗಿದೆ. ಹೌದು, ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ಎರಡೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್ಸ್ಗೆ ದಿನ ಏನಾದರೂ ಅನ್ನ ಸಾರು ಸಾಂಬಾರು ಅಂತ ಹೇಳಿದರೆ ಸ್ವಲ್ಪ ಹಾಗೆ ಮುರಿತಾರೆ. ಈ ಥರ ಏನಾದರೂ ಸ್ಪೆಷಲ್ ಆಗಿ ಮಾಡ್ಬೋದು, ಕಮ್ಮಿ ವೆಚ್ಚದಲ್ಲಿ ಒಳ್ಳೆ ರೆಸಿಪಿ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ಟೇಸ್ಟ್. ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ.
ಆ್ಯಂಡ್ ಇದರಲ್ಲಿ ಅಂತೂ ಒಂದರಲ್ಲಿ 3-4 ರೆಸಿಪಿ ಮಾಡ್ಬೋದು. ಅಂದರೆ ಇದೇ ಒಂದು ರೆಸಿಪಿ ಇಟ್ಕೊಂಡು ಬೇರೆ ಬೇರೆ ಡಿಶಸ್ ಮಾಡ್ಬೋದು. ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು. ಸೊ ನಿಮ್ಮ ಅಡುಗೆ ಅಂತೂ ನಾನು ಯಾವಾಗಲೂ ಮಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಇನೋವೇಟಿವ್ ರೆಸಿಪೀಸ್ ಇರುತ್ತೆ. ಸೊ ಹಾಗಾಗಿ ಇನ್ನಷ್ಟು ಇನೋವೇಟಿವ್ ರೆಸಿಪೀಸ್ ನಮ್ಮ ಒಂದು ಕುಚಲಕ್ಕಿಯಿಂದ ಕೂಡ ಏನಾದರೂ ಟ್ರೈ ಮಾಡಬೇಕು. ಹಾಗಾಗಿ ಸಂತೋಷ್ ರೈಸ್ ಅವರ 2 ಸ್ಟಾರ್ ರೈಸ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಸೊ ಕೀಮಾ ತಿಂತಾ ಇದ್ರಂತೂ ಯಾವುದರಿಂದ ತಯಾರಿಸಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ, ಅಷ್ಟೂ ಟೇಸ್ಟಿಯಾಗಿದೆ. ಆ್ಯಂಡ್ ನಾನು ಹೇಳಿದ ಒಂದು ಕಿವಿ ಮಾತು ಕೂಡ ನೆನಪಿಡಿ, ಏನಾದರೂ ಮಾಡ್ಬೋದು ಇದರಲ್ಲಿ, ಸಮೋಸ ಕೂಡ ಮಾಡ್ಬೋದು. ಸೊ ನೀವು ಸಮೋಸ ಟ್ರೈ ಮಾಡ್ತೀರಾ, ಇದನ್ನು ಹೇಗೆ ಮಾಡೋದು ನೋಡ್ಕೊಂಡ್ರಿ, ಖಂಡಿತವಾಗ್ಲೂ ಇವತ್ತು ಸಂಜೆಗೆ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.